ಸುದ್ದಿಗೊಂಚಲಿಗೆ ಸ್ವಾಗತ. ಮುಡಿಪು ನವೋದಯ ಸರಕಾರಿ ವಸತಿ ಶಾಲೆದ ಕಾರ್ಯಕ್ರಮಕ್ಕೆ ಬತ್ತಿನ ಕುಡ್ಲ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟೇರಿನ ಮುಡಿಪು ಕಾಯರ್ಗೋಳಿ ಜಂಕ್ಷನ್ ಬಿಜೆಪಿ ಮುಖಂಡರು ಸಂತೋಷ್ ಕುಮಾರ್ ರೈ ಬೋಳಿಯಾರನ ಮುತಾಲಿಕೆಡು ಬಿಜೆಪಿ ಕಾರ್ಯಕರ್ತರು ಬಾರಿ ಅದ್ದೂರಿಡು ಗೌಜಿಡು ಎದ್ಕೊಂಡರು. ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟೇರಿನ ಮುಡಿಪು ಕಾಯರ್ಗೋಳಿ ಪರಿಸರಡು ಬಿಜೆಪಿ ಮುಖಂಡರು ಸಂತೋಷ್ ಕುಮಾರ್ ರೈಯರನ ಮುತಾಲಿಕೆಡು ಬಿಜೆಪಿ ಕಾರ್ಯಕರ್ತರು ಶಾಲು ಮಾಲೆ ಪಾರ್ದು ಪೇಟ ತೊಡಿಸಾದು ಜಯಕಾರ ಪಾಡೊಂದು ಬಾರಿ ಗೌಜಿಡು ಮೋಕೆಡು ಎತ್ಕೊಂಡರು. भारत माता के भारतीय जनता पार्टी के कैप्टन ब्रिजेश चौटा जी के नरेंद्र मोदी जी के ಮುಡಿಪು ನವೋದಯ ಸರಕಾರಿ ವಸತಿ ಶಾಲೆದ ಕಾರ್ಯಕ್ರಮದ ಪಾಲ್ಪಡೆಯರ ಬತ್ತಿನ ಕ್ಯಾಪ್ಟನ್ ಬ್ರಿಜೇಶ್ ಚೌಟೇರಿನ ಬಿಜೆಪಿ ಕಾರ್ಯಕರ್ತರು ಅದ್ದೂರಿಡಿ ಎತ್ಕೊಂಡರು. ನವೋದಯ ಶಾಲಾ ವಿದ್ಯಾರ್ಥಿಗಳು ಶಾಲಾ ಬ್ಯಾಂಡ್ ವಾದ್ಯಗಳು ಎತ್ಕೊಂಡರು. ಈ ಪೊರ್ತು ಪಾತೆರ್ನ ಕ್ಯಾಪ್ಟನ್ ಬ್ರಿಜೇಶ್ ಚೌಟೇರು ಪ್ರಧಾನಮಂತ್ರಿ ಯೋಜನೆಗೆ ಉಲಪಡೆಯಿನ ನವೋದಯ ಶಾಲೆದ ಅಭಿವೃದ್ಧಿಗಾದು ವಾಮಾದ ಸವಲತ್ತುಲು ಉಂಡು ಪಂಡು ತೆರೆದು ಅವಿತ ಅನುಷ್ಠಾನಗೂ ಪ್ರಯತ್ನ ಬರ್ಪೆ ಪಂಡು ತೆರಿಪಾಯಿರು. ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡುವ ದೃಷ್ಟಿಯಿಂದ ಕೇಂದ್ರ ಸರ್ಕಾರದ ವಿಶೇಷವಾದ ಪರಿಕಲ್ಪನೆಯಲ್ಲಿ ಜವಾಹರ್ ನವೋದಯ ವಿದ್ಯಾಲಯ ಇವತ್ತು ತುಂಬ ಕಡೆಗಳಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಮುಡಿಪು ಭಾಗದಲ್ಲಿರುವಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡುವ ದೃಷ್ಟಿಯಿಂದ ಈಗಾಗಲೇ 5 ಸ್ಟಾರ್ ಗ್ರೇಡಿಂಗನ್ನು ಪಡೆದುಕೊಂಡು ಮತ್ತು PM ಶ್ರೀಯ ಯೋಜನೆ ಒಳಗಡೆ ಕೂಡ ಈ ಶಾಲೆ ಬಂದಿರುವಂಥದ್ದು ತುಂಬ ಖುಷಿ ಕೊಡುವಂಥ ಸಂಗತಿ. ಶಾಲೆಯ ಅವರ ಹಲವಾರು ಒತ್ತಾಯಗಳು ಡಿಮಾಂಡ್ಗಳಿದೆ.
ನಾನು ಈ ಶಾಲೆಯ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಕೇಂದ್ರ ಸರ್ಕಾರದಿಂದ ಏನೆಲ್ಲ ಯೋಜನೆಗಳನ್ನು ಜೋಡಿಸ್ಬೋದು ಮತ್ತು ಕೇಂದ್ರ ಸರ್ಕಾರದಿಂದ ಏನೆಲ್ಲ ಅನುದಾನಗಳನ್ನು ಈ ಶಾಲೆಯ ದೃಷ್ಟಿಯಿಂದ ಜೋಡಿಸ್ಬೋದು ಮತ್ತು ಈ ಶಾಲೆಯನ್ನು ಈ ಭಾಗದಲ್ಲಿ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಮಾದರಿ ಶಾಲೆಯನ್ನು ನಿರ್ಮಾಣ ಮಾಡುವ ದೃಷ್ಟಿಯಿಂದ ಮತ್ತು ಈ ಶಾಲೆಯ ವಿದ್ಯಾರ್ಥಿಗಳಿಗೆ ಮತ್ತು ಶಾಲೆಯ ಸುತ್ತಮುತ್ತಲಿನ ಎಲ್ಲ ಸಾರ್ವಜನಿಕರಿಗೂ ಕೂಡ ಇದರ ಸವಲತ್ತುಗಳನ್ನು ಉಪಯೋಗಿಸುವ ದೃಷ್ಟಿಯಿಂದ ಹೇಗೆ ಮಾಡ್ಬೋದು ಅನ್ನುವಂಥದ್ರ ಬಗ್ಗೆ ಇಲ್ಲಿಯ ಮ್ಯಾನೇಜ್ಮೆಂಟ್ ಕಮಿಟಿ ಮತ್ತು ಪಿ ಟಿ ಸಿ ಮತ್ತು ಇಲ್ಲಿಯ ಪ್ರಾಂಶುಪಾಲರು ಮತ್ತು ಜಿಲ್ಲಾಧಿಕಾರಿಗಳ ಜೊತೆ ಚರ್ಚಿಸಿ ಈ ಶಾಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಸಮಗ್ರವಾದಂಥ ಒಂದು ಅಭಿವೃದ್ಧಿ ನೀಲನಕಾಶೆಯನ್ನು ಮಾಡಿಕೊಂಡು ಅದಕ್ಕೆ ಕೇಂದ್ರ ಸರ್ಕಾರದ ಏನೆಲ್ಲ ವ್ಯವಸ್ಥೆಗಳನ್ನು ಜೋಡಿಸ್ಕೊಳ್ಬೋದು ಅನ್ನೋಂಥದ್ದನ್ನು ಮುಂದಿನ ದಿವಸಗಳಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಆಲೋಚನೆ ಮಾಡಿ ಅದನ್ನು ಪರ್ಸ್ಯೂ ಮಾಡುವಂಥ ಕೆಲಸವನ್ನು ಮಾಡ್ತೇನೆ ಅನ್ನೋಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಎಂಟ್ರೆನ್ಸ್ನಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೆ ಅವ್ರು ಬರ್ತಾರೆ. ನನ್ನ ತಂಗಿ ಇದರಲ್ಲಿ ಕಲ್ತದ್ದು. ನಾವು ಯಾವುದು ಕೇಂದ್ರ ಸರ್ಕಾರದಲ್ಲೂ ಇಲ್ಲ, ರಾಜ್ಯ ಸರ್ಕಾರದಲ್ಲೂ ಇಲ್ಲ. ನಾನೊಬ್ಬನೇ. ಆಮೇಲೆ ಸೇನೆಗೆ ಸೇರೋ ಕಾರಣಕ್ಕೆ ಕೇಂದ್ರ ಸರ್ಕಾರ. ಇದು ವೆರಿ ಓಪನ್ ಟ್ರಾನ್ಸ್ಪರೆಂಟ್ ಆಗಿರುವಂಥ ಒಂದು ಪರೀಕ್ಷೆ ಇದೆ. ಆ ಪರೀಕ್ಷೆಯಲ್ಲಿ ಯಾರು ತೆರಗಡೆ ಹೊಂದಿ ಬರ್ತಾರೋ ಅವರಿಗೆ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಶಿಕ್ಷಣ ಸಿಗುವಂಥ ಅವಕಾಶ ಇದೆ. ಯಾರು ಬೇಕಾದರೂ ಇದನ್ನು ಬರೀಬೋದು. ಆದರೆ ಎಷ್ಟು ವೇಕೆನ್ಸಿ ಇದೆ ಅಷ್ಟೇ ಜನರನ್ನು ತೆಗೆದುಕೊಳ್ತಾರೆ. ಬಿಜೆಪಿ ಮುಖಂಡರು ಈ ಪೊರ್ತೋಟುಗೆ ಇದ್ದಾರೆ.